ಸರಸ್ವತಿ ನಾರಾಯಣಿ ದೇವಸ್ಥಾನ ಮೂಡಿಗೆರೆ ಬಾರ್ಕೂರು ಇಲ್ಲಿ ಮೇ 5ರಿಂದ 9ರ ತನಕ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪುನಃ ಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕ ಜರುಗಿತು. ಭಾನುವಾರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಆಶೀರ್ವಚನ ನೀಡಿ ಮಠಗಳು ಧಾರ್ಮಿಕ ಕೇಂದ್ರಗಳು ಮಾತ್ರ ಸಮಾಜವನ್ನು ಒಗ್ಗೂಡಿಸಲು ಮುನ್ನಡೆಸಲು ಸಾಧ್ಯ. ಇತ್ತೀಚಿನ ಕಾಲಘಟ್ಟದಲ್ಲಿ ಧಾರ್ಮಿಕ ಚಿಂತನೆಯ ಶಿಕ್ಷಣ ಕಡಿಮೆಯಾಗಿ ಜೀವನ ಮೌಲ್ಯ ಕುಂಠಿತವಾಗಿದೆ. ಓದುವುದು ಅಂಕ ಪಡೆಯುವುದು ಮಾತ್ರ ಶಿಕ್ಷಣ ಅಲ್ಲ, ಜೀವನ ಮೌಲ್ಯಗಳ ಶಿಕ್ಷಣಕ್ಕೆ ಪ್ರತಿ ಸಮಾಜಗಳು ದೇವಸ್ಥಾನಗಳ ಮೂಲಕ ನೀಡುವಂತಾಗಬೇಕು ಎಂದರು. ದೇವಸ್ಥಾನ ಧರ್ಮದರ್ಶಿ ಮಂಜುನಾಥ ಸೋಮಯಾಜಿ, ಅಧ್ಯಕ್ಷ ಗೋವಿಂದ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದ್ದರಿಂದ ನಾವೆಲ್ಲರೂ ಇವತ್ತು ಧರ್ಮಿಷ್ಠರಾಗಿದ್ದೇವೆ. ಇವತ್ತು ಬೇರೆ ಬೇರೆ ಊರಿನಿಂದ ಇವತ್ತು ಬಂದಿದ್ದೇವೆ. ಬರುವಾಗ ನಿಮ್ಮ ಮಕ್ಕಳನ್ನು ನಿಮ್ಮ ಎಲ್ಲರನ್ನೂ ಕರ್ಕೊಂಡು ನಾಗರಿಕತೆ ಬಂದು ಒಂದು 5,000 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದರೆ ನಮ್ಮ ಪೂರ್ವಜರು ಬೇಕಾದಷ್ಟು ಧನಾತ್ಮಕವಾದಂಥ ಋಣಾತ್ಮಕವಾದಂಥ ಸಂಘರ್ಷಗಳನ್ನು ಆಗಾಗ ಮಾಡುತ್ತಾ ಈ ದೇಶವನ್ನು ಇಷ್ಟು ಸುಭದ್ರ